ಗೊತ್ತಲ್ವಾ, ನಿನ್ನೆ ಕೂಡ ಲೈವಿಗೆ ಬಂದಿಲ್ಲ, ಹಾಗಾಗಿ ಇವತ್ತು ಲೈವಿಗೆ ಬಂದಿದ್ದೇನೆ. ನನ್ನ ವಾಯ್ಸ್ ಕೇಳಿಸ್ತಾ ಉಂಟಾ? ನನ್ನ ವಾಯ್ಸ್ ಕೇಳಿಸ್ತಾ ಉಂಟಾ ಗೈಸ್? ಎಲ್ಲ ಬರ್ಬೇಕಷ್ಟೇ, ಬೇಗ ಬೇಗ ಬನ್ನಿ. ನಿನ್ನೆ ಕೂಡ ಲೈವ್ಗೆ ಬರಲಿಲ್ಲ, ಹಾಗಾಗಿ ಇವತ್ತು ಬರುವ ಅಂತ ಹೇಳಿ ಲೈವ್ಗೆ ಬಂದಿದ್ದೇನೆ. ನೆಟ್ವರ್ಕ್ ಇಲ್ವಾ? ವಾಯ್ಸ್ ಎಲ್ಲ ಕ್ಲಿಯರ್ ಉಂಟಲ್ಲ ಗೈಸ್? ವಾಯ್ಸ್ ಎಲ್ಲ ಕೇಳಿಸ್ತಾ ಉಂಟಾ? ಅಂದರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು. ಹಾಯ್ ಸಂತೋಷ್ ಅವರೇ, ಜಯಂತಿ ಹಾಯ್. ವಾಯ್ಸ್ ಕೇಳಿಸ್ತಾ ಉಂಟಾ? ನೆಟ್ವರ್ಕ್ ಕ್ಲಿಯರ್ ಉಂಟಾ? ಯಾರಾದರೂ ಹೇಳ್ತೀರಾ ಪ್ಲೀಸ್? ಊಟ ಆಯಿತಾ? ಊಟ ಎಲ್ಲ ಆಯಿತು, ನಿಮ್ದಾಯ್ತಾ? ನನ್ನ ಮಗಳಲ್ಲಿ ನೋಡ್ತಿದ್ದಾಳೆ. ಹಾಯ್ ಹಲೋ, ಸಾರಿ ನಿನ್ನೆ ನನಗೆ ಲೈವ್ಗೆ ಬರಲಿಕ್ಕೆ ಆಗಲಿಲ್ಲ. ಹಾಯ್ 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 ಒಂದು ಸಾಲಿಯನ್ ಹಾಯ್, ಕ್ಲಿಯರ್ ಉಂಟು, ಓಕೆ. ಆ್ಯಕ್ಚುಲಿ ರಚ್ಚಿದ್ದಾಳೆ, ಅವಳು ಸ್ವಲ್ಪ ಉಪದ್ರ ಮಾಡ್ತಿದ್ದಾಳೆ ಇಲ್ಲಿ, ಅದಕ್ಕೆ ಅಲ್ಲಿ ಬಂದು ನನ್ನದು ಊಟ ಆಯಿತು. ವಾಯ್ಸ್ ಕೇಳಿಸ್ತಾ ಉಂಟು, ಮಾತಾಡಿ. ಓಕೆ. ಏನು ಬಲಿ ಬಲಿ ನೋಡಿ ಲಚ್ಚಿದ್ದಾಳೆ. ಸ್ವಲ್ಪ ಹೊತ್ತು ಮಾತ್ರ ನಗಾಡ್ದು ಮತ್ತೆ ಕೂಗಿದೆ. ಅಬ್ಬುಬ್ಬುಬ್ಬು ಇರೇನಾ ಅದೇನು ಮಗೆ? ಹಾಯ್ ಬೇಬಿ ಡಾಲ್. ನಾನೇ ಬೈಜರ್ ಕೋಡೆ ಪಂಡೆತ ಮುರನಿ ಎನ್ನ ಮೆಗ್ಗೆನಕಲ್ಲ ಒಂಜಿ ಸಾಂಗ್ ರೆಕಾರ್ಡಿಂಗ್ ಉಂಟಂಡು ಮೆಗ್ಗೆನ ಸಚಿನ್ನ ಮಾತ. ಸೊ ಅಡೆ ಪೋದಿತ್ತ ಅವು ರಿಲೀಸ್ ಏಪ ಗೊತ್ತುಂಟೆ ಶನಿವಾರ ರಿಲೀಸ್ ಆಪುನ. ಎನ್ನ ಯೂಟ್ಯೂಬ್ಲ ಪಾಡುವೆ, ಕಾಪಿರೈಟ್ ಬರ್ಪುನ ಗೊತ್ತಿಜ್ಜಿ ಪಾಡುವೆ ತೂಕ. ಕಲ್ಲಡ್ಕ ಬರ್ಸದ ಬಗ್ಗೆ ಒಂಚಿನ ಸಾಂಗ್. ನಿಮ್ಮಲ್ಲಿ ಮಳೆ ಕಡಿಮೆ, ಮಳೆ ಅಂತ ಬೊಳ್ಳ ಬೊಳ್ಳ ಬರ್ತುಂಟು ನೋಡಿ, ಆದರೂ ಕೂಡ ನೆಟ್ವರ್ಕ್ ಇಲ್ಲ. ಬಂದಿದ್ದೇನೆ. ಹಾಯ್ ಲಚ್ಚು, ಹಲೋ ಪಲ್ಲೆ, ಹಲೋ ಅಯ್ಯೋ ಬೊಲ್ಲ 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 ಉಂಡಿ ನಾನಲ್ಲ, ಫುಲ್ಲು ತೋಟ ಪೂರ ಮುರ್ಕೊಂಡು ಹೋಗ್ತದೆ ಬೊಲ್ಲ. ಜೋರು ಬರ್ಸ ಉಂಡೆ ಅಂದೆ ಎಂಕಲ್ಲ ಬೊಕ್ಕ ಡೌನ್ ಆತೆ, ಇಲ್ಲಿ ಡೌನ್ ಆತೆ ಫುಲ್ಲು ಬರ್ಸ. ಅಣ್ಣ ಪುಣ್ಯದ ಜಾಲದ ನೀರಿಜ್ಜಿ ಫುಲ್ ರೋಡ್ ಪೂರ ನೀರು ಬೊಲ್ಲನೆ, ಪ್ರಳಯ ಇಲ್ಲ ಕಾತುಂಡು ಪೂರ. ಲಚ್ಚುನ ಏಪ ಬರ್ಡೇ December 8 ಪನ್ಪೆನಿಕ್ಲೆ ಪೂರ ಬಲ್ಲೆ. ಲಚ್ಚು ಲಚ್ಚು ಅಲ್ತೂಲೆ ಆಯ್ ಬಲ್ಲೆ, ಆಯ್ ಬಲ್ಲೆ. ಯಾರಾದರೂ ಹೊಸೊಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೀತ ಕಮ್ಮಿ ಆಯ್ಜ, ಮೂಕು ಪಿಂಕ ಉಂಡು ಎಂಕ ಶೀತ ಅವು ಅಪಗಪ್ಪ ಬರ್ಪುಂಡಿ ಎಂಕ್ ದಾದ ಗೊತ್ತು. ಒಂಚೂರು ಧೂಳು ಒಂದು ಐನ ಕೂಡ್ಲೆ, ಡಸ್ಟ್ ಐನ ಕೂಡ್ಲೆ ಫುಲ್ಲು ಅಕ್ಷಿ ಬರ್ತದೆ, ಶೀತ ಆಪುಂಡು. ವೈರಲ್ ಶೀತದಲ್ಲ ತೂದು ಬೇಜಾರಾಂಡ ಅಂದು ಅಮ್ಮ ದಾದದು ಮುಲ್ಪುರ ಮಲಮಲ್ಲ ಪಿಂಪಲ್ ಬುಡ್ತುಂಡು. ಲಚ್ಚು ಅವಳು ತೂಲಿಗೆ ಏರುಲೆರ್ ತುಲಿಗೆಪ್ಪ. ನಮಿತಾ ನಿಮ್ಮಿ ಹಾಯ್ ಹಲೋ. ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಜಸ್ಟ್ 13 ಸಬ್ಸ್ಕ್ರೈಬ್ ಆದರೆ 5,000 ಸಬ್ಸ್ಕ್ರೈಬ್ ಆಗ್ತದೆ. 5K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟೆಡ್ ಅಂತ ಆಗ್ತೇನೆ. ಮತ್ತೆ ಯಾವಾಗ ಆಗ್ತದೆ ಅಂತ ಕಾಯ್ತಾ ಇದ್ದೇನೆ. ಮಾತ್ರ ಖುಷಿ ಆಗ್ತುಂಟು. ಸ್ಟ್ರಗಲ್ ಯಾವಾಗ ದಿನ ಕಾಯ್ತಿದ್ದಾರೆ, ಯಾವಾಗ 5K ಆಗ್ತದೆ ಅಂತ. ಮತ್ತೆ 10Kಗೆ ಕಾಯ್ದು ಡೈರೆಕ್ಟ್ ಆಗಿ. ದಾದ ಸ್ಪೆಷಲ್ ಇತ್ತು ಮಧ್ಯಾಹ್ನ ಆಯ್ಲಚ್ಚಲು. ಸ್ಪೆಷಲ್ ಇನಿ ಎಗ್ ಬೊಕ್ಕ ಬಟಾಟೆ ತೆತ್ತಿಲ ಬಟಾಟೆಲ್ಲ ಸೌಮ್ಯ ಮಾಡಿ. ಹಾಯ್ ಹಲೋ ಬೇಬಿ ಸೋ ಕ್ಯೂಟ್, ಥ್ಯಾಂಕ್ ಯು. ವಿನ್ನರ್ ಏಪ ಅನೌನ್ಸ್ಮೆಂಟ್ ಮಲ್ಪರೆ ಇನ್ನಿತ್ತ ವ್ಲಾಗ್ ವಿನ್ನರ್ ಅನೌನ್ಸ್ಮೆಂಟ್ ಆತಂಡು ದಯಮಂತ ತೂಲೆ 4 ಗಂಟೆಗೆ ಬರ್ಕೊಂಡು ವ್ಲಾಗ್. 4 ಗಂಟೆ 4 ನಿಮಿಷಗನ ಬರ್ಕೊಂಡು ಆಲ್ಮೋಸ್ಟ್. ಸೊ ತೂಲೆ ಮಾತೆಲ್ಲ ವ್ಲಾಗ್ ಅವೇ ಇಂಟರ್ನೆಟ್ ವಿನ್ನರ್ ಅನೌನ್ಸ್ಮೆಂಟ್ ಮಲ್ದೆ.
ಹಾಯ್ ಸಿಸ್ಟರ್, ಹಾಯ್ ಮಧು, ಹಲೋ ಕ್ಯೂಟ್ ಬೇಬಿ, ಥ್ಯಾಂಕ್ ಯು. ಇಬ್ಬರು ಲುಕಿಂಗ್ ಸೋ ಕ್ಯೂಟ್, ಥ್ಯಾಂಕ್ ಯು. ಊಟ ಆಯಿತು ಸಿಸ್ಟರ್? ಆಯಿತು, ನಿಮ್ದಾಯ್ತಾ? ಸುರೇಶ್ ಕೆ హలో కవిత కెంచుల్లరు ఉండరే ఉండರೆ ಏನನ್ನ ಹೊಸತಿತ್ತನ್ನ ದಯಮಾಡಿ ಸಬ್ಸ್ಕ್ರೈಬ್ ಆಗಲಿ. ಯಾರಾದರೂ ಹೊಸೊಬ್ರಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯ್ 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 ಹೊಸೊಬ್ರಿದ್ದೀರಾ? ಯಾರಾದರೂ ಹೊಸೊಬ್ರಿದ್ರೆ ಬೇಗ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 65 ಜನ. ಓಕೆ, ಎಲ್ಲರೂ ಹೇಗಿದ್ದೀರಾ? ಮತ್ತು ಇವತ್ತಿನ ವ್ಲಾಗ್ ಮಿಸ್ ಮಾಡದೆ ನೋಡಿ, 4 ಗಂಟೆಗೆ ಬರುತ್ತೆ. ಏನು ಸ್ಪೆಷಲ್ ಅಂತ ಹೇಳಿದರೆ, ಇವತ್ತು ವಿನ್ನರ್ ಅನೌನ್ಸ್ಮೆಂಟ್ ಮಾಡಿದ್ದೇನೆ, ಅವರಿಗೆ ಗಿಫ್ಟ್ ಕೂಡ ಕಳಿಸಿಕೊಡ್ತೇನೆ. ಹಲೋ ದಾದ ಕಜಿಪು ಕೆತ್ತಿಲ ಬಟಾಟೆಲ ನಿಕ್ಲೆಗ್ ದಾದ ಹಾಯಕ್ಕ ಹಾಯ್ ಲಚ್ಚು ಹಲೋ ಯಾನಿರೆಗೆ ಸಬ್ಸ್ಕ್ರೈಬ್ ಆತೆ ಕವಿತಾ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ, ಯಾಕಂತ ಹೇಳಿದರೆ ಸ್ವಲ್ಪ ಇರೋದು ಜಸ್ಟ್ 13 ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡಿದರೆ 5K. ನಮಗೆಲ್ಲ ಉಂಟಲ್ಲ ಸಣ್ಣ ಪುಟ್ಟ ವಿಷಯಗಳಲ್ಲಿ ಖುಷಿ ಪಡೋದು ಜಾಸ್ತಿ. ಕೆಲವರಿಗೆ ಹೇಳ್ಬೋದು 5K ಅಷ್ಟು ದೊಡ್ಡ ವಿಷಯನಾ ಅಂತ. ನಮಗೆಲ್ಲ ಸಣ್ಣ ಪುಟ್ಟ ವಿಷಯಗಳಲ್ಲಿ ಖುಷಿ ಜಾಸ್ತಿ. ಅದಕ್ಕೆ ಮುದ್ದು ಏನು ಮಾಡ್ತಿದ್ದಾಳೆ ನೋಡಿ, ಏನು ಮಾಡ್ತಿದ್ದಾಳೆ ಅಂತ ಉಪದ್ರ ಮಾಡ್ತಿದ್ದಾಳೆ. ಅಮ್ಮ ಲೈವ್ಗೆ ಬರುವಾಗ ಜಾಸ್ತಿ ಉಪದ್ರ. ಓಕೆ, ಥ್ಯಾಂಕ್ ಯು. ಹೊಸೊಬ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರು. ನಮಗೊಂದು ಡ್ರೀಮ್ ಇರುತ್ತಲ್ವಾ, ಇದು ಈ ಲೆವೆಲ್ಗೆ ರೀಚ್ ಆಗಬೇಕು ಅಂತ ಹೇಳಿ, ಹಾಗೆ ಅಷ್ಟೇ. ಮತ್ತು ನಾನು ಇನ್ನು ಜಾಬಿಗೆ ಹೋಗೋದಿಲ್ಲ ಅಂತಿದ್ದೇನೆ, ಯೂಟ್ಯೂಬನ್ನೇ ಕಂಟಿನ್ಯೂ ಮಾಡ್ತೇನೆ ಅಂತ. ಜಾಬಿಗೆ ಹೋದರೆ ಯೂಟ್ಯೂಬೆಲ್ಲ ನನಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಯೂಟ್ಯೂಬನ್ನೇ ಕಂಟಿನ್ಯೂ ಮಾಡ್ತೇನೆ ಇದ್ದೇನೆ. ಹಾಗಂತ ಜಾಬ್ ಬಿಡೋದಿಲ್ಲ, ಪಾರ್ಟ್ ಟೈಮ್ ಆಗಿ ಹೋಗ್ತೇನೆ. ಹೇಳ್ತಾರಲ್ಲ, ಯಾರದು ಅಂಡ್ರಲ್ಲಿ ಕೆಲಸ ಮಾಡೋಕ್ಕಿಂತ ನಮ್ಮದೇ ಓನ್ ಇದ್ರೆ ಬೆಟರ್ ಅಂತ. ಸೊ ಆ ಒಂದು ಡಿಸಿಷನ್ ತಗೊಂಡಿದ್ದೇನೆ. ಜಾಬ್ ಬರ್ತಾ ಉಂಟು, ಫುಲ್ ಟೈಮ್ ಜಾಬಿಗೆ ಬರ್ತಾ ಉಂಟು. ಬನ್ನಿ ಅಂತ ಕರಿತಾ ಇದ್ದಾರೆ. ನಮ್ಮ ಫೀಲ್ಡಲ್ಲಿ ಹೇಗೆ ಗೊತ್ತುಂಟ, ನಾವಾಗಿ ಜಾಬ್ ಬೇಕು ಅಂತ ಹೋಗೋದಲ್ಲ, ನಮಗೆ ಆಫರ್ ಬರ್ತಾ ಇರ್ತದೆ ಜಾಬಿಗೆ ಬನ್ನಿ ಅಂತ. ನಮ್ಮ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಜಾಸ್ತಿ. ನನಗೆ ಆಲ್ಮೋಸ್ಟ್ ಮೀಡಿಯಾದಲ್ಲಿ 7 ಇಯರ್ ಎಕ್ಸ್ಪೀರಿಯನ್ಸ್ ಆಯಿತು. ಹಾಗಾಗಿ ಬನ್ನಿ ಅಂತ ಕರಿತಿದ್ದಾರೆ. ಬಟ್ ನನಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಈ ಮಗು ಬೇರೆ ಸಣ್ಣವಳು, ಅವಳೊಟ್ಟಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಇದು ಟೈಮಲ್ಲಿ. 1-2 ವರ್ಷ ಆದರೂ ಮಗು ಜೊತೆ ಇರಬೇಕು ಅಂತ ಹೇಳ್ತಾರೆ. ಕೆಲವರು 6 ತಿಂಗಳಾಗುವಾಗಲೇ ಕೆಲಸದ ನೀಡಿರ್ತದೆ ಮತ್ತು ಹೋಗ್ತಾರೆ ಕೆಲಸಕ್ಕೆ. ಬಟ್ ನನಗೆ ಯಾಕೋ 6 ತಿಂಗಳಾದ ನಂತರ ಕೂಡ ಕೆಲಸಕ್ಕೆ ಹೋಗೋದು ಬೇಡ ಅಂತ ಆಗ್ತದೆ. ಯಾಕಂದರೆ ನನ್ನ ಮಗಳೇ ನನಗೆ ಮುಖ್ಯ. ಅದಕ್ಕೆ ನಾನು ಕೆಲಸ ಬಿಟ್ಟಿದ್ದೇನೆ. ಈಗ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತಿದ್ದೇನೆ, ಯಾವಾಗಕ್ಕೊಮ್ಮೆ ಹೋಗ್ತೇನೆ ಅಷ್ಟೇ. ಸೊ ಅದು ಕೂಡ ಅವರಿಗೆ ಬೇಕಾದಾಗಲ್ಲ, ನನಗೆ ಟೈಮ್ ಇದ್ದರೆ ನಾನು ಹೋಗ್ತೇನೆ ಅಷ್ಟೇ. ಸೊ ಹಾಗಾಗಿ ಮಾತಾಡ್ತಿದ್ದಾಳೆ ಇಲ್ಲ. ಮತ್ತು ಹಾಯ್ ಲಚ್ಚು, ಹಲೋ. ಇಂಕು ದಾಲ್ ಬೊಕ್ಕ ಪಾಲಕ್. ಓಕೆ, ದೃಷ್ಟಿ ತೆಗೀರಿ ಮೊದಲಿಗೆ. ಓಕೆ, ನಾವು ಯಾವಾಗಲೂ ದೃಷ್ಟಿ ತೆಗಿತೇವೆ, ಯಾಕಂದರೆ ದಿನ ವ್ಲಾಗಲ್ಲಿ ಹಾಕ್ತಿರ್ತೇನಲ್ಲ, ಹೇಳಲಿಕ್ಕಾಗೋದಿಲ್ಲಲ್ಲ ದೃಷ್ಟಿ ಬಗ್ಗೆ. ಅದೆಲ್ಲ ನಾನು ಜಾಸ್ತಿ ನಂಬುದು, ದೇವರು ದೃಷ್ಟಿ ಅದು ಇದು ಅಂತೆಲ್ಲ ಇರ್ತದಲ್ಲ, ಅದೆಲ್ಲ ಜಾಸ್ತಿ ನಂಬುದು. ಹಾಗಾಗಿ ದಿನ ದೃಷ್ಟಿ ತೆಗಿತಾರೆ ಅಷ್ಟೇ. ಒಣಸಾಂಡೆ ಕವಿತಾ ದಾದ ಕಜ್ಪು ಒಣಸ್ ಆಂಡ್ ಇಂಕ್ಲೆಗ್ ಬಟಾಟೆಲ್ಲ ತೆತ್ತಿಲ್ಲ ಕಜ್ಪು ದಾನೆ ಇನ್ನು ನಿದ್ರೆ ಬರ್ತು. ಅವಳು ನಿದ್ದೆ ಆಯಿತು, ನಿದ್ದೆ ಆಗಿ ಎದ್ದದು. ನಂದು ಸಹ ಒಂದು ನಿದ್ದೆ ಆಯಿತು. ಒಂದ್ಸಲ ಲೈವಿಗೆ ಬರುವ ಅಂತ ಬಂದದ್ದು. ಯಾರಾದ್ರು ಹೊಸೊಬ್ಬಿದ್ದು ಸಬ್ಸ್ಕ್ರೈಬ್ ಮಾಡಿ, ವಾಪಸ್ ಹೇಳ್ತಿದ್ದೇನೆ. ಹಾಯ್ ಎಂಚೊಲ್ಲರು, ಫೈನ್ ಎಂಚೊಲ್ಲರು. ಸೋ ಕ್ಯೂಟ್ ಬೇಬಿ, ಥ್ಯಾಂಕ್ ಯು. ಲೈರಿಗೆ ಶೋ ಕ್ಯೂಟ್ಗೆ. ಇನ್ನು ಉಪದ್ರ ಮೇಲಿಗೆ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ಹೊತ್ತು ಮಾತ್ರ ಲೈವಲ್ಲಿ ಇರ್ತೇನೆ ಆಯಿತಾ, ಮತ್ತೆ ಹೋಗ್ತೇನೆ ಅಲ್ಲೇ ಇರೆಗೆ ಬರ್ತೇನೆ. ಲವ್ ಯು ಬರ್ತೇನೆ. ಅವಳದು ನಿದ್ದೆ ಆಯಿತು. ಈಗ ವಾಪಸ್ ಕಣ್ಣೆಲ್ಲ ಇದು ಮಾಡ್ತಿದ್ದಾಳೆ, ವಾಪಸ್ ನಿದ್ದೆ ಬರ್ತಾ ಉಂಟು. ಅದಕ್ಕೆ ಹೇಟ ಯಾವ ಲ್ಯಾಂಗ್ವೇಜ್ ಅಂತ ಗೊತ್ತಾಗಲಿಲ್ಲ. ಓಕೆ, ಲಚ್ಚು ನೇಮ್ ದಾದ ಬಾಲ್ಯದ ನೇಮ್ ರಿಯಾನ್ಶಿ. ಏನಾದರೂ ಕ್ವಶನ್ ಕೇಳಿಕಿದ್ರು ಕೇಳಿ. ತುಂಬ ಜನ ಹೊಸಬ್ರು ಇದ್ದೀರಿ, ಕೆಲವರಿಗೆ ಏನಂತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು.
ಎನಿ ಕ್ವೆಶನ್ಸ್? ಅಬ್ಬಾ ಎಂತ ಮಳೆ ಮತ್ತೆ. ಕುಡ್ಲಾದ ಪೊರ್ಲು ಹಾಯ್ ಸಿಸ್, ಹಲೋ ಅಮ್ಮ. ಇವತ್ತೆಲ್ಲರಿಗೆ ನೋಟಿಫಿಕೇಶನ್ ಹೋಯ್ತಾ ಅಂತ ಬೇಗ ಯೂಟ್ಯೂಬ್ ಇದ್ದು. ಈ ನೋಟಿಫಿಕೇಶನ್ ಲೇಟ್ ಹೋಗುದು, ಹಾಗೆಲ್ಲರಿಗೆ ರೀಚ್ ಆಗೋದಿಲ್ಲ ನೋಡು. ಆದರೆ ಇವತ್ತು ಸಂಜೆ ಅಲ್ಲ, ನೈಟ್ 9 ಗಂಟೆಗೆ ಏನಾದರೂ ಲೈವ್ಗೆ ಬರ್ತೇನೆ. ಆದರೆ ಕನ್ಫರ್ಮ್ ಇಲ್ಲ. ಕನ್ನಡದ ಕಂದು ಮಲ್ಲು ಅಂಗಡಿ ಹಾಯ್ ಹಲೋ. ಬಾಲಕೃಷ್ಣ ಪೂಜಾರ ಇದಾದ ಕಜಿಪು ಒಂದು ಎಂಚಿನ ಬಟಾಟೆ ಎಲ್ಲ ತೆತ್ತಿಲ್ಲ. ಮಲಗ್ತಾಳೆ ಅನಿಸುತ್ತೆ, ಕಣ್ಣು ಉಜ್ತಾ ಇದ್ದಾಳೆ ಮುದ್ದು. ಅವಳಿಗೆ ಹೊಸ ಹೆಸರು ಮುದ್ದು ಅಂತ ಆಯ್ತು. ನಾನು ಹೇಗೆ ಕರೆಯೋದಾಯ್ತಾ? ಸರಿ ಸರಿ ಕರೀರಿ. ಯೊಬ್ಬೋ ಅಲ್ಪ ತೂಲೆಮ್ಮ, ಕೆಂಪು ಕೆಂಪ ಯಾರಿದು? ಆರ್ ಯು ಇಂಡಿಯನ್? ಎಸ್ ಐ ಆಮ್ ಇಂಡಿಯನ್. ಕೊಡ್ಲದ ಪೊರ್ಲು ಹಾಯ್, ನಾನು ಹರ್ಷಿತಾ ಕಕ್ರಾರಿಂದ. ಹಾಯ್ ಅಕ್ಕ, ಹೇಗಿದ್ದೀರಿ? ನೋಡಿ ಅವಳೆಷ್ಟು ಕೂತಿದ್ದಾಳೆ. ಆಂಡಪ್ಪ ಆಂಡಮ್ಮ ನಾನು ನಾನು ಇದೇ ಇರು ಗೊಬ್ಬಲೆ ಇರು ಗೊಬ್ಬಲೆ ಪೊಲ್ ಗೊಬ್ಬಲೆ ಗೊಬ್ಬಲೆ ನಮ್ಗೆ ಗೊಬ್ಬುನ ಗೊಬ್ಬುನ ಗೈಸ್, ಒಂದು 2 ನಿಮಿಷ ಮತ್ತೆ ನಾನು ಲೈವಿಂದ ಲೆಫ್ಟ್ ಆಗ್ತೇನೆ ಆಯ್ತಾ? ನಿಮ್ಮ ಊರು ಯಾವುದು? ಗಣೇಶ್ ಇಜ್ಜೆ. ಒಂದು ನಿಮಿಷ. ಗಣೇಶ್ ಇಜ್ಜೆರ, ಗಣೇಶ್ ಉಳ್ಳೇರು ಇದ ಇಳ್ಳೇರು. ನಿಮ್ಮ ಊರು ಯಾವುದು? ನಮ್ಮದು ಕಬಕ ಪುತ್ತೂರು. ಊಟ ಆಯ್ತಾ? ಊಟ ಆಯಿತು. ಅಳ್ಬೇಡ ಮುದ್ದು. ಇದು ಕುಚ್ ಬನ್ನತೆ ಬೋಲೆ 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 ಆಡಪ್ಪ. ನಾನು ಈಗ ಎದ್ದದಷ್ಟೇ ನಿದ್ದೆಯಿಂದ, ಆದರೂ ಕೂಡ ಕೂತಿದ್ದಾಳೆ. ನಿದ್ದೆ ಬರ್ತದೆ ವಾಪಸ್ಸು. ಯಾವ ಊರು ನಿಮ್ಮದು? ನಮ್ಮದು ಪುತ್ತೂರು. ತಮಿಳ್ ಪೀಪಲ್, ಯು ನೋ ತುಳು ಪೀಪಲ್. ನಮ್ಮ ನಾನು ಹಾಯ್ ಬಾಬು, ಹಲೋ. ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮೈ ಚಾನಲ್. ಈಗ ಎಷ್ಟು ಮಂತ್ ಅವಳಿಗೆ? ಈಗ 8 ಮಂತ್. ಇನ್ನು ನಾಳಿದ್ದು 8 ತಾರೀಕಿಂದ 9 ತಿಂಗಳಾಗುತ್ತೆ ಅವಳಿಗೆ. ಬಾಬು ಅಪ್ಪುಳಿ ನೋಡಿ ಅಕ್ಕ, ನಿಮ್ಮ ಅಪ್ಪುಳಿ ಎಷ್ಟು ಉಪದ್ರ ಮಾಡ್ತಾರೆ. ನೀವಿರೋಗಿಗಿದ್ಲಾ? ಆ್ಯಕ್ಚುಲಿ ಅವ್ರು ಮನೆಗೆಲ್ಲ ಬಂದಿದ್ದಾರೆ. ಹರ್ಷಿತಾ ಅಕ್ಕ ಅಂತ ಕುಡ್ಲದ ಪೊರ್ಲು ಅಂತ ಉಂಟಲ್ಲ, ಅವರಿಗೆ ನನ್ನ ಮಗಳಂದರೆ ಆಯಿತು ತುಂಬ ಇಷ್ಟ. ಈಗ ಕತಾರಲ್ಲಿದ್ದಾರೆ ಅವರು. ತುಳು 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 ನೋ ನೋ ತುಳು 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 ಲ್ಯಾಂಗ್ವೇಜ್. ಹಾಂ, ಏನಾದರೂ ಹೇಳಿಕುಂಟಾ? ಇಲ್ಲದಿದ್ದರೆ ಲೆಫ್ಟ್ ಆಗ್ತೇನೆ. ಅವಳು ಬಿಡುದಿಲ್ಲ ಇನ್ನು, ಕಿವಿದು ನೋಡ್ತಿದ್ದಾಳೆ, ಮತ್ತೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಸ್ ಬ್ರೋ, ತುಳು ಆ್ಯಂಡ್ ಕನ್ನಡ. ಅಲ್ಲಿ ಬಾಬಾ ಇರ್ ಕತಾರ್ಗೆ ಬಲೆ ಪುಚ್ಚಿ ಅಪ್ಪುಲಿ ಪೋಪರೆ ಇರ್ ಕತಾರ್ಗೆ ಪೋಪರೆ ಅಲ್ಲೆಲ್ಲ ಎಪ್ಪುನು ಇರೇನು ಅಕ್ಕ ಲೆಪ್ಪುನು. ಆಂಟಿ 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 ಅಚ್ಚು ಆಂಟಿ ಅಚ್ಚು ಅಲ್ಲೆಲ್ಲ ಅಚ್ಚು ಆಂಟಿ. ಮೈ ಫೇವ್ರೆಟ್ ಅಪ್ಪುಲಿ. ಹಾಯ್ ಅಕ್ಕ ವಂದನ, ಹಲೋ. ಅಶ್ವಿನಿ ಎಸ್ ಹಾಯ್, ಹಲೋ. ಮುಂದೆ ಕೊಡಿಸೋಣ ಅಮ್ಮಂಗೆ ಅಂತ ನೋಡ್ತಿದ್ದಾಳೆ ಮುದ್ದು. ಮುಂದೆ ಕೊಡಿಸೋಣ. ಮೈ ಫೇವ್ರೆಟ್ ಅಪ್ಪುಲಿ. ಥ್ಯಾಂಕ್ ಯು. ಕನ್ನಡ, ಎಸ್ ಕನ್ನಡ. ಹಾಯ್ ಬಾಬಾ, ಹಲೋ. ಇರೇಗ ಹಾಯ್ ಪನ್ಯಾಕಲಿ ಯಾನ್ ಪನ್ನೋಡ ಇರೇಪ ಪಾತ್ರೆ ಸ್ಟೂಡೆಂಟ್ ಪರ್ ಅಲ್ತುಲೆ ಎಸ್ ಕಂಟ್ರಿ ಇಸ್ ವೆರಿ ಬ್ಯೂಟಿಫುಲ್ ಬ್ರೋ. ಯುವರ್ ಕಂಟ್ರಿ ಅಮ್ಮ. ವಂದನ ಬಾಲೆ ಬುಲ್ತೊಂದುಲ್ಲಲು ಜೀವಿತ. ಹಾಯ್ ಜೀವಿತ, ಎಂಚೊಲ್ಲರು ಅಮ್ಮ. ಅವಳು ಬಿಡುದಿಲ್ಲ. ಹಾಯ್, ಐ ಆಮ್ ಬಾಂಗ್ಲಾದೇಶಿ. ಓಕೆ ಅಮ್ಮ. ಒಬ್ಬೊಬ್ಬ ಅಪ್ಪುಲಚ್ಚು ಬುಲಿಪುರಟ್ಟು ಬಿಸಿ ಅಪ್ಪು ಬುಲ್ಪೆರೆಜ್ಜಿ ಉಪ್ಪೆರೆಜ್ಜಿ ಮಗೆ ಇರೆಂಚ ಸಪುರಾಯಿನಿ. ಸಿಂಪಲ್ ಟ್ರಿಕ್ಸ್ ನೆಕ್ಸ್ಟ್ ಬ್ಲಾಗ್ ಪನ್ಪೇವೆ. ಮುಲ್ಪಡೆ ಪೂರ ಪನ್ನಡ ಇಂಚ ಬ್ಲಾಗ್ ಖಂಡಿತ ಫುಲ್ ಪಿನ್ ಟು ಪಿನ್ ಡೀಟೇಲ್ಸ್ ಪನ್ಪೆ. ಎಂಚ ಸಪುರಾಯಿನಿ ಒಂಜಿ ತಿಂಗಳು ಎಂಚ ಸಪುರಾಯಿನಿ ಪಿನ್ ಟು ಪಿನ್ ಪನ್ಪೆ. ಸಿಂಪಲ್ ದಾಲ ತೊಂದರೆಜ್ಜಿ ಸಪುರಬ್ನ ಬೊಕ ಫುಲ್ ಸಪುರ ಅಂತ ಅನ್ಪುಜಿ.
ಕಾಲು ಒಂಜಿ 5 kg ಮಾತ್ರ ಕಮ್ಮಿ ಆಯ್ತು ನಾನೆಲ್ಲ ಕಮ್ಮಿ ಆರೆ ಉಂಡು ಅವೆತ ಟಿಪ್ಸ್ ಏನು ಖಂಡಿತ ಒಂಜಿ ವ್ಲಾಗ್ ಫುಲ್ಲು ವ್ಲಾಗ್ ಐತನೆ ಮಂತದ ಪಾಡು ಓಕೆನಾ ಮಸ್ತ್ ಉಂಡಿ ಪನ್ನೀರ್ ಪೋಂಡ ಮಾತೆರೆಗ್ಲ ಗೊತ್ತಾವಡ ಅದಕ್ಕೋಸ್ಕರ ಏನು ವ್ಲಾಗ್ ಮಂತೆ ಪಾಡ್ವೆ ಓಕೆನಾ ವಿಡಿಯೋ ಬ್ಲರ್ ಉಂಡು ಸಿಸ್ ಅವು ನೆಟ್ವರ್ಕ್ ಪೋಂಡ ಅದು ಹೆಚ್ಚಿನ ಅಂಶ ಐ ಲಚ್ಚು ಹಲೋ ತಮಿಳ್ ಹೀರೋ ವಿಕ್ರಮ್ ಇಸ್ ಮೈ ಫೇವ್ರೆಟ್ ಆಕ್ಟರ್ ಓಕೆ ಜಿಯಾನ್ ವಿಕ್ರಮ್ ಅಬ್ಬಾ ಬಲ್ಗುಡ್ ಪೂಜಲು ಎಸ್ ಪಲ್ಲೆಡೇಗ ಪನ್ಪೆ ಆಯ್ನತ್ತೀಗ ಪನ್ಪೆ ಒಂಜಿ 2-3 ದಿನ ಪನ್ಪೆ ಎಲ್ಲ ಇಲ್ಲಡ ಅಗೇಲುಂಡು ಇನಿ ಅಮ್ಮ ಬರೋಂದುಲ್ಲೇರು ಎನ್ನ ಅಮ್ಮ ವಸಂತಿ ಅಕ್ಕ ಇಲ್ಲಡೆ ಬರೋಂದುಲ್ಲೇರು ಅಂಚ ಅಮ್ಮಡ ಬಾಲೆನ್ ಕೊಡ್ದು ಐನತ್ತೇಗ ವ್ಲಾಗ್ ಮನ್ ಪಾಡು ಎಂಕ ವ್ಲಾಗ್ ಮನ್ಪೆ ಟೈಮ್ ತಿಕ್ಕೊಂದಿಜ್ಜಿ ತಿಕ್ಕಿನ ಟೈಮ್ ಮಲ್ತೊಂದುಲ್ಲೆ ಇಂಬಲ್ ಉಡ್ಪುಜಲತೆ ಅಂಚೆ ಇನಿ ಅಮ್ಮ ಬರ್ಪೇರು ಬಂತೇರು 6 ಗಂಟೆ ಬುಕ್ಕ ಬರ್ಪೇರು ಎಲ್ಲ ಇಲ್ಲಡ ಅಗೇಲುಂಡು ಮುಲ್ಪ ಪಾಟಿದ ಅಗೇಲು ಅಂಚ ಅದು ಬರೋಂದುಲ್ಲೇರು ಒನಸಾಂಡೆ ಆಂಡ್ ಯಾಲ್ಲ ತೋರಾತೆ ಅತೆ ಸೌದಿ ಇರ್ದು ಕುಲ್ಲುರ್ದು ಊರುರ್ದು ಸಪುರತ್ತೆ ಅಂದೆ ಅವು ಕೆಲವೊಂದು ಪ್ಲೇಸ್ ನಮಕ್ ತೋರಾಯರ ಓಲ್ಲರೆನ್ನ ಮೈತಿನಿ ಗಣೇಶಪ್ಪ ಬಿದ ಇಲ್ಲೇರು ಓ ಅರ್ಪಿದ ಇಲ್ಲೇರಕ್ಕ ಹಾಯ್ ಕವಿತಾ ಜ್ಯೋತಿ ಶೆಟ್ಟಿ ಹಲೋ ಹೊಸೊಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೋಡುವಾಗ 5,000 ಸಬ್ಸ್ಕ್ರೈಬ್ ಆಗಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತುಂಟು ನನಗೆ ನಿಮ್ಮ ಹತ್ತಿರದಲ್ಲಿ ಕೆಲವೊಂದು ಮೊಬೈಲ್ ಇರ್ತದಲ್ಲ ತಗೊಂಡೊಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಅವ್ರ ಹತ್ರ ಹೇಳಿ ಹೇಗೆ ವ್ಲಾಗ್ ಉಂಟು ನೋಡಿ ಇನ್ನು ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಎಲ್ಲ ಹಾಕ್ಲಿಕ್ಕಿದ್ದೇನೆ ಮತ್ತೆ ಯಾರು ಹಾಯ್ ರಕ್ಷಿತಾ ಸಂದೀಪ್ ಓಕೆ ಇರೆಂಚ ಸಪ್ರಾಯಿನ ದಾದ ಮಲ್ತಂದ್ರೆ ದಾಯಿ ಕೇಂದ್ರ ಪಂಡ ಯಾನ ತೋರ ಉಲ್ಲ ಐಕ್ ಕೇಂದಿನಿ ಅದು ಪಲ್ನಾಗ ಶೋರ್ ಪನ್ಪೇನ್ ನೆಕ್ಸ್ಟ್ ವ್ಲಾಗ್ ಪನ್ಪೇನ್ ನಮ್ಮ ಬತ್ತಿನ ಕೂಡಲೇ ಬಾಲೆನಾರ್ದು ಕೊದ್ದು ಒಂದು ವೀಡಿಯೋ ಮಂತದ ಪಾಡ್ವೆ ಕೆಲವು ವಿಷಯ ಪೂರ ವೀಡಿಯೋ ಮಂತ ಪಾಡ್ರುಂಡು ಬಟ್ ಯಾನ್ ಮಪ್ಪ ಪೂರ ಸೆಟಪ್ ಮಂತ ದೀಪುನು ಅವನೇ ಪನೋಡು ಪಂಡದು ಬಲ್ಬುಡ್ ಪೂಜಲ್ ಎನ್ನ ಹಸ್ಬೆಂಡ್ ಬೇಲೆಡು ವರ್ಕ್ ಬಿಸಿ ಉಪ್ಪೇರತೆ ಅಂಚ ಆಪುಜಿ ಶೋರ್ ಏನ್ ಪನ್ಪೇನ್ ಇಂಚ ಸಪ್ರಾಯಿನ ಪಂಡದ ಅವೇ ಓ ಏತ್ ಸಪುರಾತನ್ ಕೋಡೊಂದು ಫೋಟೋ ಪಾರ್ದೆ ಕಮ್ಯುನಿಟಿ ಪೋಸ್ಟ್ ಪಾರ್ದೆ ಯೂಟ್ಯೂಬ್ಡು ಜಸ್ಟ್ ತೂಲೆ ಆತ ಸಪುರಾತ್ ನನ್ನೆಲ್ಲ ಮಸ್ತ್ ಸಪುರಾಯರ ಉಂಡು ಆಲ್ಮೋಸ್ಟ್ 8 kg ಕಮ್ಮಿ ಆತ ಗೊತ್ತುಂಡೆ ಟೋಟಲ್ ಅದು ಆಫ್ಟರ್ ಡೆಲಿವರಿ ಆಲ್ಮೋಸ್ಟ್ 14 kg ಕಮ್ಮಿ ಆತೆ 21 kg ಅದನ್ನ ಜಾಸ್ತಿ ಆದಿತ್ತೆ ಪ್ರೆಗ್ನೆಂಟ್ ಆಯ್ಬಿಟ್ಟ ಆಲ್ಮೋಸ್ಟ್ 14 kg ಕಮ್ಮಿ ಆತೆ ನನ್ನೆಲ್ಲ ಒಂದು ಸಾಧಾರಣ ಅದು 7 kg ಕಮ್ಮಿ ಅಣ್ಣ ಕರೆಕ್ಟ್ ನಾರ್ಮಲ್ಗೆ ಬರ್ತೆ ಬರ್ಸ ಉಂಡ ಬರ್ಸ ಬೊಲ್ಲ ಉಂಡು ಚೈತ್ರಕ್ಕೆ ಅಲ್ಲೂ ರಕ್ಷಿತ ಸಂದಿ ಬರ್ಸ ಉಂಡೆ ಅವೇ ಬೊಲ್ಲನೆ ಸತ್ತು ಬೊಲ್ಲನೆ ಎಂಚಿನ ವರ್ಷ ಮಾಡಿ ಸರಿ ಯಾನು ನನ್ನವರ ತಿಕ್ಕದೆ ಇಂಕ ಮಲ್ ಬುಡನಿಜ್ಜಾಲು ಮಾತೆಲ್ಲ ಖುಷಿ ಕೊಟ್ಟಲು 8 kg ಉಳ್ಳಾರು 8 kg ಉಳ್ಳೇನು ಫನ್ ಪೂಜೆ ಆನು ಫುಲ್ kg ಕಮ್ಮಿ ಆಯ್ಕೆ ಪನ್ಪೇನು 8 kg ಇತ್ತೆ 8 kg ಕಮ್ಮಿ ಆಯ್ತೆ ಬಣ್ಣದು ಇತ್ತೆ ಪನ್ನೆರೆ 10 kg ಅಂತ ನೋಡ್ಲಿಕ್ಕೆ ಲಂಚ ಓಕೆನಾ ಸರಿ ನಾನೆಲ್ಲ ನಿಂತಿಕ್ಕುವೆ ಬಾಲ ಬೀಳ್ತೊಂದುಲ್ಲಲು ಕಾಲ್ ಬರೋದುಂಡು ಹಸ್ಬೆಂಡ್ ಮೊಬೈಲಿಗೆ ಸೊ ಇನಿ ಮಿಸ್ ಮಲ್ಪಂದ ವ್ಲಾಗ್ ಮಾತ್ರ ತೂಲೆ ಓಕೆನಾ ಬೊಲ್ಲ ಕಮ್ಮಿ ಅಂಡೆ ಬೊಲ್ಲ ಕಮ್ಮಿ ಆತಿ ಕಟ್ಟಾರಿಗೆ ಮಸ್ತ್ ದೊಂಬು ಅಂದೆ ಒಂತೆ ದೊಂಬು ನಿಂಚಿ ಕಡಪಲೆ ಹಿಂಗೆಲ್ಲ ಕುಂಟುಪುರ ಉಂಗುದಿಜ್ಜಿ ఒక ಕಿಲೋದಲ್ಲಿ ಕೇಂಡರ್ ಕುಂಟುಪುರ ಉಂಗವನು ಒಲ್ಪ ಅಂದ್ ಕೇಂಡರ್ ಎಂಚ ಉಂಗುಣ ಅಂದು ಐಕ್ಕಲ ಒಂಜಿ ಹೊಸ ವ್ಯವಸ್ಥೆ ಆತಂಡು ಐತ್ತಲ ಪನ್ಪೇನ ನೆಕ್ಸ್ಟ್ ವ್ಲಾಗ್ ಪನ್ಪೇನ ಐನತ್ ಬೇಗ ಬಾಯ್ ಬಾಯ್ ಮಾತೆರೆಗ್ಲ ಖುಷಿ ಆದಿಪ್ಪಲೆ ಓಲೆ ಇಪ್ಪಲೆ ಓಲೆ ಇಂಚನ ಇಪ್ಪಲೆ ಖುಷಿ ಇಪ್ಪಲೆ ಓಕೆನಾ ಬಾಯ್ ಮಾತೆರೆಗ್ಲ ಲಚ್ಚಿನ ಕಡೆ ಇರಲ ಬಾಯ್